ಇಂದು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಪ್ರೇಮಿಗಳ ಪಾಲಿನ ನೆಚ್ಚಿನ ದಿನ. ಲವ್ ಬರ್ಡ್ಸ್ಗೆ ಗಿಫ್ಟ್ ಎಂಬಂತೆ ಕೋಸಲ್ವುಡ್ನಲ್ಲಿ ಎನ್ನ ಸಿನಿಮಾ ಭರ್ಜರಿಯಾಗಿ ತೆರೆ ಕಂಡಿದೆ. ರಿಲೀಸ್ ಆಗುವುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಫಸ್ಟ್ ಖುಷಿ ಆದ ಪರ್ಟಿಕ್ಯುಲರಿ ಕಲಾವಿದರೆಲ್ಲ ಹೊಸ ಕಲಾವಿದರನ್ನು ಮಾಡಿದ್ರೆ ವಿಶ್ವನಾಥರಿಗೆ ಧೈರ್ಯ ಮಾಡ್ತಾರೆ ಕಂಡುಕೊಂಡೆ ಅದಕ್ಕೆ ಹೆಚ್ಚಿನ ವಿಶ್ವನಾಥ್ ಕೋಡಿಕಲ್ ಮಸ್ತ್ ಸಿನಿಮಾದ ಗೆಲುಪು ಪ್ರಚಾರ ಕೊಡೋದು ಕಾರಣಕರ್ತರ ದಿನ ಜನಗಳು ಪ್ರೇಕ್ಷಕರು ಮಾತ್ರ ಇಡೀ ಇಂಡಸ್ಟ್ರಿ ಅನ್ನ ಒಟ್ಟು ಕೈ ಜೋಡಿಸೋದನ್ನು ವಿನಂತಿ ಮಾಡೋದಿಲ್ಲ. ಶಾರ್ಟ್ ಮೂವಿ ಬಂದಾಗ ಲವ್ ಸಬ್ಜೆಕ್ಟ್ ಯಾರು ಹೆಚ್ಚು ಆಯ್ಕೆ ಮಾಡ್ಬೋದು. ಈ ಸಿನಿಮಾ ಲವ್ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ರೆ ಎನ್ನ ಸಿನಿಮಾ ಹೊಸಬ್ರನ್ನ ಒಂಜಿ ಫಿಲ್ಮ್ ಪಂಡೆ ಹೊಸಬ್ರು ಪಂಡ ಆಕ್ಟಿಂಗ್ಗೆ ಹೊಸಬ್ರು ಅಂತಾರೆ ಅಕ್ಲು ಪೂರ ಪ್ರೊಫೆಷನಲ್ ಆಕ್ಟರ್ಸ್ ಮಲ್ಲ ಪರದೇಳು ಅಕ್ಲು ಹೊಸಬ್ರು ಆದ ಒಂದು ಫಿಲ್ಮ್ಗಾದ ಎಂಕಲ ಲೋಕೇಶ್ ಆಂಜಲೋ ಸಹ ನಿರ್ದೇಶಕರು ಬೊಕ್ಕ ಸಹ ನಿರ್ಮಾಪಕರಾದ ಮ್ಯಾಕ್ಸಿಮ್ ಪೆರೇರಾ ಬೊಕ್ಕ ನಿರ್ದೇಶಕರಾದ ವಿಶ್ವನಾಥ್ ಕೋಡಿಕಲ್ ಅಕಲು ಮಸ್ತ್ ಬಂದ ಬೈರೆ ಮಸ್ತ್ ಬೇರೆ ಮಾಲ್ತೇವೆ. ಇನ್ನು ಮಂಗಳೂರಿನ ಜ್ಯೋತಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿದ ಸಿನಿ ಪ್ರೇಕ್ಷಕರು ಎನ್ನ ಸಿನಿಮಾಕ್ಕೆ ಏನಂದ್ರು ಎಲ್ಲಿದೆ ನಮ್ಮ ಪ್ರತಿನಿಧಿ ಪವಿತ್ರ ಪೂಜಾರಿ ನಡೆಸಿದ ಚಿಟ್ ಚಾಟ್. ನಮಸ್ತೆ. ಇವತ್ತು ಏನು ಸ್ಪೆಷಲ್ ಅಂತ ಹೇಳಬೇಕಾಗಿಲ್ಲ, ಎಲ್ಲಿ ನೋಡಿದ್ರು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕಾಣ್ತಾ ಇದೆ. ಎಸ್ ಅಫ್ಕೋರ್ಸ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14. ಎಲ್ಲರೂ ಕೂಡ ಅಂದರೆ ಯುವತಿಯರೆಲ್ಲ ಇವತ್ತು ಸೆಲೆಬ್ರೇಷನ್ ಮೂಡಲಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮೂಡಲಿದ್ದರೆ ನಮ್ಮ ಕೋಸ್ಟಲ್ವುಡ್ನಲ್ಲಿ ಮಾತ್ರ ಸಿನಿಮಾ ಒಂದು ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಆಗಿ ಬಂದಿದೆ. ಅದೇ ಎನ್ನ ಮಾತ್ರ ಅತ್ತು. ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದಲ್ಲಿ ಈ ಸಿನಿಮಾ ಇವತ್ತು ತೆರೆಗೆ ಬಂದಿದೆ. ಇವತ್ತು ನಾವು ಜ್ಯೋತಿ ಥಿಯೇಟರಲ್ಲಿದ್ದೀವಿ. ಈ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಇವತ್ತು ಮೇಯ್ನಾಗಿ ಸಿನಿಮಾ ತೆರೆ ಕಂಡಿರುವಂಥದ್ದು. ಯಾವ ರೀತಿಯಾಗಿ ಜನರ ರೆಸ್ಪಾನ್ಸ್ ಇದೆ, ಎನ್ನ ಹೇಗಿದೆ, ಈ ಒಂದು ಟೈಟಲೇ ಕೇಳೋದಕ್ಕೆ ವಿಭಿನ್ನವಾಗಿರುವಂಥದ್ದು. ಎಸ್, ಜನರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಟಚಿಂಗ್ ಇತ್ತನು ಎಡ್ಡೆ ಆಯ್ತದೆ ಒಕ್ಕ ಮಾತೆರ್ಲ ಹೊಸತ್ತು ಜನ ಆ್ಯಕ್ಟ್ ಮಾಡ್ತೀನಿ ಏರ್ಲ ಹೊಸ ಬೇರೊಂದು ಗೊತ್ತಾಪುಜಿ ಭಾರಿ ಎಡ್ಡ ಸೂಪರ್ ಆಯ್ತು. ಸೂಪರ್ ಉಂಟು ಸೂಪರ್ 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 ಆಗಿದೆ. ಸೂಪರ್ ಸೂಪರ್ ಆಯ್ತು. ಸೂಪರ್ ಸೂಪರ್ ಉಂಟು. ಸೂಪರ್ ಒಳ್ಳೆ ಉಂಟು. ಫಿಲ್ಮ್ ಚೆನ್ನಾಗಿದೆ. ಸೂಪರ್ ಇತ್ತು. ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ. ಸ್ಟೋರಿ ಸೂಪರ್ ಆಗಿದೆ. ಸೂಪರ್ ಮೂವಿ. ಸೂಪರ್ ಮಸ್ತ್ ಎಡ್ಡೆ ಆತಂದ್ರೆ ಒಂಜಿ ಹೊಸ ಕಾನ್ಸೆಪ್ಟ್ ಒಂಜಿ ಲವ್ ಸ್ಟೋರಿ ಹೊಸತ್ ಕೊಡ್ತೇರು. ಅವೇ ರೀತಿ ಹೀರೋ ಪ್ರತಿಯೊಂದು ಆರ್ಟಿಸ್ಟ್ ಸೂಪರ್ ಮಂತಿದ್ದಾರೆ. ಅವೇ ರೀತಿ ಆರ್ಟಿಸ್ಟ್ನಕ್ಲನ್ನ ಹೊಸ ಹೊಸ ಆರ್ಟಿಸ್ಟ್ನಕ್ಲೆ ಅವಕಾಶ ಕೊಡ್ತಾರೆ. ಸೋ ನೈಸ್ ಒಂದು ಮೆಸೇಜ್ ಸೂಪರ್ ಬರ್ತದೆ. ಸೂಪರ್ ಭಾರಿ ಶೋಕಾಂಡು ಮೂವಿ ಅಂತೂ ವ್ಯಾಲೆಂಟೈನ್ಸ್ ಡೇಗೆ ಭಾರಿ ಶೋಕದೊಂದು ಲವ್ ಸ್ಟೋರಿನ ಕೊಡ್ತಿರಂದೆ ಬಂದಿದೆ. ಬಂದ ವಿಶ್ವನಾಥ್ ಸರ್ನ ಫಸ್ಟ್ ಮೂವಿ ಅಂಡಲ್ಲ ಭಾರಿ ಎಕ್ಸ್ಪೀರಿಯನ್ಸ್ ರೀತಿ ಮಲ್ತೇರೆ. ಸೂಪರ್ ಆಗಿದೆ. ಒಳ್ಳೆ ಕತೆ ಇದೆ. ಎಲ್ಲರಿಗೆ ಬೇಜಾರಾಗ್ಬೋದು ಅದನ್ನು ಟ್ರಾಜಿಡಿ ಮಾಡಿದ್ದಾರೆ ಹೇಳಿ, ಬಟ್ ಟ್ರಾಜಿಡಿ ಮಾಡಿರೋದ್ರಿಂದ ನಮಗೆ ಅದರದೊಂದು ಇಫೆಕ್ಟ್ ಗೊತ್ತಾಗುತ್ತೆ. ಎಸ್, ಇದೀಗ ನಮ್ಮ ಜೊತೆ ಕಲಾ ಸಾಮ್ರಾಟ್ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಸರ್ ಇದ್ದಾರೆ. ಸರ್, ಈಗ ತಾನೇ ಸಿನಿಮಾವನ್ನ ನೋಡಿದ್ರಿ, ಎನ್ನ ಸಿನಿಮಾ ತುಳುವಲ್ಲಿ ಎನ್ನ ಮಾತ್ರ ಅತ್ತು, ನಿಮ್ಗೆ ಹೇಗೆ ಅನಿಸ್ತು? ನಮ್ಮ ಸಿನಿಮಾ ತುಳು ಸಿನಿಮಾ ಎಲ್ಲ ನಮ್ಮ ಸಿನಿಮಾ
ಚೆನ್ನಾಗಿದೆ ಸಿನಿಮಾ. ಅಂದರೆ ಒಂದು ಫಾರ್ಮೆಟ್ ಚೇಂಜ್ ಮಾಡಿದ್ದಾರೆ, ಒಂದು ಲವ್ ಟ್ರ್ಯಾಕ್ ಹಿಡ್ಕೊಂಡು ವಿಶ್ವನಾಥ್ ಕೋಡಿಕಲ್ ತುಂಬ ಶಾರ್ಟ್ ಮೂವೀಸ್ ಎಲ್ಲ ಕೊಟ್ಟಿದ್ದಾರೆ, ಒಂದು ಡಿಫ್ರೆಂಟ್ ಟೈಪಿನ ಒಂದು ಮೂವಿ ಕೊಟ್ಟಿದ್ದಾರೆ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ, ಇವರು ವಿನೀತ್ ಒಳ್ಳೇದು ಮಾಡಿದ್ದಾರೆ. ಎಸ್, ಕೋಸ್ಟಲ್ ವುಡ್ನಲ್ಲಿ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ ಹೇಳ್ತಾರೆ. ಎನ್ನ ಮಾತ್ರ ಅತ್ತ ಸಿನಿಮಾ. ಎಸ್, ಈ ಸಿನಿಮಾದಲ್ಲಿ ಅಭಿನಯಿಸಿದಂಥ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಏನಂತಾರೆ ಸಿನಿಮಾದ ಬಗ್ಗೆ ಒಂದ್ಸಲ ಕೇಳೋಣ. ಹಾಯ್, ನಮಸ್ತೆ. ನಮಸ್ತೆ. ಹೌದು, ತುಂಬ ಖುಷಿ ಆಯಿತು ನನಗೆ. ಅಂದರೆ ಆಡಿಯನ್ಸ್ಗಳ ರೆಸ್ಪಾನ್ಸ್ ನೋಡಿ, ನಾವಂದರೆ ಆಸ್ ಎ ಫ್ರೆಷರ್ಸ್ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾವು ಆಡಿಯನ್ಸಿಂದ ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ. ಒಳ್ಳೆ ರೆಸ್ಪಾನ್ಸ್, ಸೂಪರ್ ಖುಷಿ ಆಯಿತು. ಮೊದಲ ಥರ ಬೆಳ್ಳಿತೆರೆಯಲ್ಲಿ ನಮ್ಮನ್ನು ನಾವು ನೋಡಿದಾಗ, ಯಾಕಂದರೆ ಒಬ್ಬ ಥಿಯೇಟ್ರ್ ಆರ್ಟಿಸ್ಟ್ ಕೆಲಸ ಮಾಡ್ತಿರೋ ಹುಡುಗ ಇವತ್ತು ಥಿಯೇಟ್ರಲ್ಲಿ ಮೂವಿಯಲ್ಲಿ ನಾನು ಕಾಣ್ತಿದ್ದೇನೆ ಅಂತ ಖುಷಿ ಆಗ್ತಿದೆ. ಹೇಗಿತ್ತು ಸಿನಿಮಾದಲ್ಲಿ ಅಭಿನಯಿಸಿದಂತಹ ಹೀರೋ ಹೀರೋಯಿನ್ಗಳು ಏನು ಹೇಳ್ತಾರೆ ಕೇಳೋಣ. ಮೊದಲದಾಗಿ ನಮ್ಮ ಜೊತೆ ಹೀರೋಯಿನ್ ಶ್ರುತಿ ಪೂಜಾರಿ ಅವರಿದ್ದಾರೆ. ಹಾಯ್, ನಮಸ್ತೆ. ಮೊದಲನೇ ಸಿನಿಮಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶ್ರುತಿ? ತುಂಬ ಚೆನ್ನಾಗಿತ್ತು. ಪೋಡಿಗೆ ಒಂದಿತ್ತು ನೆಂಚ ಬರ್ಪುಣಿಂದು ಇತ್ತು ತೂದು ಬತ್ತೆ ಔಟ್ಪುಟ್ ಮಸ್ತ್ ಶೋಕ್ ಬೈದಣ್ಣು ಮಾತೆರೆಗ್ಲು ಇಷ್ಟ ಅಪ್ಪುಂಡು ಪಂದೆನ್ನುವೆ ಮಾತೆರ್ಲ ಬತ್ತು ಮೂವಿ ತೂಲೆ ಪಂತಿಕೆ ಏನೊಂದಿಲ್ಲ. ಓಕೆ, ಈಗ ನಮ್ಮ ಜೊತೆ ಸಿನಿಮಾದ ಹೀರೋ ವಿನೀತ್ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಎಸ್ ವಿನೀತ್, ಐತೆ ವ್ಯಾಲೆಂಟೈನ್ಸ್ ಡೇಗೆ ಇನ್ನಲ್ಲ ಫಸ್ಟ್ ಸಿನಿಮಾದ ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಆದಿನ ಅದೇ. ಓಕೆ, ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇರ್ನ. ನಮಸ್ಕಾರ ಮಾತಾಡಲ್ಲ. ಎನ್ನ ತುಳು ಸಿನಿಮಾ ಫೆಬ್ರವರಿ 14 ಒಂದು ಸ್ಪೆಷಲ್ ದಿನ ತಾನೇ ರಿಲೀಸ್ ಆಯ್ತು. ನಾನು ಬೇಸಿಕ್ಲಿ ಲವ್ ಸ್ಟೋರಿ ದಾದೊಂಡ ನಮ್ಮ ಸಿನಿಮಾ ಅವೇ ಮೇಯ್ನ್ ಆದ ತೋಜುನ್. ಸೊ ಭಾರಿ ಎಡ್ಡೆ ಪ್ರಯತ್ನ ನಮ್ಮ ಡೈರೆಕ್ಟರ್ನ ವಿಶ್ವನಾಥ್ ಕೋಡಿಕಲ್ನ. ಆಲ್ಮೋಸ್ಟ್ ಒಂಜಿ ನಮ್ಮ ಇಡೀ ಒಂಜಿ ಫಿಲ್ಮ್ ತೂನಾಗ ನಮ್ಮ ಪಿದಾಯಿ ಬರ್ಪುನ ಅಂಚಿನ ಒಂಜಿ ಫೀಲ್ ಭಾರಿ ಎಡ್ಡೆ ಫೀಲ್ ದಾಯಕ ವಿಭಿನ್ನವಾದ ಅಂಚಿನ ಒಂಜಿ ಕ್ಲೈಮ್ಯಾಕ್ಸ್ ಉಂಡು. ಆಯ್ತು ಒಟ್ಟಿಗೆ ಮಾಮೂಲಿ ಅದು ಪನ್ಪುನ ಕಾಮಿಡಿ ಅಂತೂ ಮಾತಾ ಪಿಕ್ಚರ್ ಎಲ್ಲ ಬೋರ್ಡು ಅವುಲ 100% ನಮ್ಮ ಪಿಕ್ಚರ್ ಉಂಡು. ಸೊ ದಯಮಲ್ತು ಬರಡು ಆ್ಯಂಡ್ ಟೆಕ್ನಿಕಲ್ ಟೀಮ್ಲ ಭಾರಿ ಉಂಡು, ಭಾರಿ ಎಡ್ಡೆ ಮ್ಯೂಸಿಕ್ ಕೊಡ್ತೇವೆ ವ್ಯಾಲೆಂಟೈನ್. ಥ್ಯಾಂಕ್ ಯು ಸೋ ಮಚ್ ವಿನೀತ್. ಸಕ್ಸಸ್ ಅವಡ ಆಲ್ ದ ಬೆಸ್ಟ್ ನಿಕ್ಲಿಯರ್ ಅರ್ಜನಕ್ಲ. ಎಸ್, ಪ್ರೇಕ್ಷಕರಿಂದ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎನ್ನ ಸಿನಿಮಾಕ್ಕೆ. ಆದರೆ ಎನ್ನ ಮಾತ್ರ ಹತ್ತು ಬೊಕೇರ್ನ ಅಂತ ಕೇಳೋದಕ್ಕೆ ಈ ಸಿನಿಮಾದಲ್ಲಿ ಒಬ್ಬರು ವಿಲನ್ ಇದ್ದಾರೆ, ಅಶ್ವಿನ್ ಅಂತ. ಎಸ್, ಅಶ್ವಿನ್ ಅವರೇ ಸಿನಿಮಾದಲ್ಲಿ ಅಭಿನಯಿಸಿದ್ರ. ಎನ್ನ ಸಿನಿಮಾದಲ್ಲಿ, ಎನ್ನ ಮಾತ್ರ ಅತ್ತ ಸಿನಿಮಾದಲ್ಲಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಟೆನ್ಷನ್ ಇತ್ತು, ಯಾವ ಥರ ತೊಗೋತಾರೆ ಜನ. ಅಂದರೆ ಈ ಕ್ಯಾರೆಕ್ಟರ್ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ನನಗೊಂದು ಟೆನ್ಷನ್ ಇತ್ತು ಯಾವ ಥರ ತೊಗೋತಾರೆ ಅಂತ. ಸೊ ಇವಾಗ ರಿವ್ಯೂ ನೋಡಿಬಿಟ್ಟು ತುಂಬ ಖುಷಿ ಆಗುತ್ತೆ, ಅವರು ಚೆನ್ನಾಗಿ ಮಾಡಿದ್ಯಾ ಅಂತ. ಆಲ್ ದ ಬೆಸ್ಟ್ ನಿಮಗೂ ಕೂಡ, ಒಳ್ಳೇದಾಗಲಿ. ಈಗ ಮ್ಯೂಸಿಕ್ ಡೈರೆಕ್ಟರ್ ಅಂತಹ ರಾಯ್ ವ್ಯಾಲೆಂಟೈನ್ ಸಲ್ಡನ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರಲ್ಲೇ ವ್ಯಾಲೆಂಟೈನ್ ಇದೆ, ವ್ಯಾಲೆಂಟೈನ್ಸ್ ಡೇಗೆ ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಹೇಗಿತ್ತು? ಹ್ಯಾಪಿ ಬರ್ತ್ಡೇ ಹಾಗಾದ್ರೆ ನಿಮಗೆ. ಓಕೆ, ಹೇಗಿತ್ತು ಸಿನಿಮಾ? ನಿಮ್ಮ ಬರ್ಡೇಗೆ ಕೂಡ ಒಂದು ರೀತಿ ಗಿಫ್ಟ್ ಅಲ್ವಾ? ಎಸ್, ಡೆಫಿನೆಟ್ಲಿ. ಬರ್ಡೇ ದಿನ ಏನು ಗಿಫ್ಟ್ ಟ್ರೀಟ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇದೇ ಟ್ರೀಟ್. ಸೊ ಮೂವಿ ರಿಲೀಸ್ ಆಗಿದೆ, ಬಂದು ನೋಡಬೇಕು ನೀವು. ಸೊ ಇದು ನನ್ನ ಟ್ರೀಟ್ ಅವರಿಗೆ, ಜನರಿಗೆ. ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀನಿ, ಸೊ ಒಳ್ಳೆ BGM ಕೊಟ್ಟಿದ್ದೀನಿ. ಓಕೆ, ಒನ್ಸ್ ಅಗೇನ್ ನಿಮಗೆ ಆಲ್ ದ ಬೆಸ್ಟ್, ಜೊತೆಗೆ ಹ್ಯಾಪಿ ಬರ್ಡೇನ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಎನ್ನ ಸಿನಿಮಾದ ಮೂಲಕ ಒಂದು ವಿಶೇಷತೆ ಏನಪ್ಪ ಅಂದರೆ ಫಸ್ಟ್ DOP ಒಂದು ಸಿನಿಮಾಕ್ಕೆ ಅಂದರೆ ಅವರೇ ವೈಶಾಲಿ ಉಡುಪಿ ಅವರು. ಎಸ್, ಹಾಯ್, ಹೇಗಿದ್ದೀರಾ? ಫೈನ್. ಹೇಗಿತ್ತು ನಿಮ್ಮ ಮೊದಲ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂದರೆ ಎನ್ನ ಸಿನಿಮಾಕ್ಕೆ? ಹಾಂ, ಫಸ್ಟ್ ಟೈಮ್ ಒಂದು ಎಕ್ಸೈಟ್ಮೆಂಟ್ ಇತ್ತು, ಹೇಗಾಗ್ತದೆ ಹೇಗೋ ನನ್ನ ರಿಸಲ್ಟ್ ಏನು ಬರ್ತದೆ ಅಂತ. ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ವೆಯ್ಟ್ ಮಾಡ್ತಿದ್ವಿ. ಸೊ ಎಟ್ ಎನಿ ಕಾಸ್ಟ್ 14th ರಿಲೀಸ್ ಆಯಿತು. ರಿಲೀಸ್ ಆದ ನಂತರ ನಮಗೀಗ ಫಿಲ್ಮ್ ನೋಡಿ ಬಂದ್ವಿ, ಒಳ್ಳೆ ಬಂದಿದೆ ಔಟ್ಪುಟ್. ಆಲ್ ದಿ ಬೆಸ್ಟ್ ನಿಮಗೂ ಕೂಡ, ಚೆನ್ನಾಗಿರಲಿ. ಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ವಿಶ್ವನಾಥ್ ಕೋಡಿಕಲ್ ಅವರು. ಈ ಹಿಂದೆ ಹಲವಾರು ಶಾರ್ಟ್ ಮೂವಿಗಳನ್ನು ಮಾಡಿದ್ರು, ಇದೀಗ ಸಿನಿಮಾ ರಂಗ ಕೂಡ ಹೆಜ್ಜೆನ ಇಟ್ಟಿದ್ದೀರಾ. ಸರ್, ಹೇಗಿತ್ತು ನಿರ್ದೇಶನ, ಜೊತೆಗೆ ಏನಂದ್ರು ಈಗ ಸಿನಿಮಾ ನೋಡಿ ಬಂದು? ಓಕೆ, ಸಿನಿಮಾ ಜನಗಳು ಆಬ್ವಿಯಸ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನನ್ನ ಕಲ್ಪನೆ ಏನಿತ್ತು ಸಿನಿಮಾ ಸ್ಕ್ರೀನ್ ಮೇಲೆ ಹಿಂಗೆ ಬರಬೇಕಂತ. ಸೊ ಅದೇ ಥರ ನನ್ನ ಎಲ್ಲ ಆರ್ಟಿಸ್ಟ್ಗಳೆಲ್ಲ ವರ್ಕ್ ಮಾಡಿದ್ದಾರೆ. ದೇ ಗಿವನ್ ದೇರ್ ಬೆಸ್ಟ್, ದಟ್ ಈಸ್ ಶೋನ್ ಇನ್ ದ ಸ್ಕ್ರೀನ್. ಸೊ ಜನ ಹೊರಗೆ ಬಂದಾಗ ಎಸ್, ಸಿನಿಮಾದಲ್ಲಿ ಫೀಲಿಂಗ್ಸ್ ಇದೆ, ಇಮೋಷನ್ಸ್ ಇದೆ, ಸೆಂಟಿಮೆಂಟ್ಸ್ ಇದೆ, ಕಾಮಿಡಿನೂ ಇದೆ. ಸೊ ಹೊಸಬರ ಅಂದಾಗ ಏನು ಕಾಮಿಡಿ ಇರಲ್ಲ ಹಾಗೆ ಅನ್ನೋ ಮಾತಿತ್ತು, ಬಟ್ ಇಲ್ಲ, ಇಲ್ಲಿ ಕಾಮಿಡಿ ಇದೆ, ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಹೊಸಬರ ಪ್ರಯತ್ನ, ಹೊಸ ಮುಖಗಳು ಸೇರಿಕೊಂಡು ಮಾಡಿದ್ದೀರಿ ಅಂತ ಅಂದ್ಕೊಳ್ಬೇಡಿ. ಹೊಸಬರಾದರೂ ಕೂಡ ಸಿನಿಮಾದಲ್ಲೊಂದು ಹೊಸತನ ಇದೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ಸೊ ಕ್ಲೈಮ್ಯಾಕ್ಸ್ ಆಗೋ ಮೊದಲು ದಯವಿಟ್ಟು ಹೋಗಬೇಡಿ. ಕ್ಲೈಮ್ಯಾಕ್ಸ್ ನೋಡಿ ನಿಮ್ಮ ಕ್ಲೈಮ್ಯಾಕ್ಸ್ ಏನಂತ ನಮಗೆ ಹೇಳಿ. ಬಿಕಾಸ್ ನಾನು ಕ್ಲೈಮ್ಯಾಕ್ಸನ್ನು ನಾನು ಹೇಳಿಲ್ಲ. ಸೊ ಕ್ಲೈಮ್ಯಾಕ್ಸನ್ನು ನಾನು ಬಿಟ್ಟು ಕೊಟ್ಟಿದ್ದೀವಿ. ಸೊ ಕ್ಲೈಮ್ಯಾಕ್ಸ್ ಏನಂತ ನೀವು ನೋಡಿ ನನಗೆ ಹೇಳಬೇಕು. ಸ್ಕ್ರೀನ್ ಮೇಲೆ ನೋಡಬೇಕಂದ್ರೆ ಇಲ್ಲಿ ಬರಬೇಕು. ಖಂಡಿತ. ನೋಡೋದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆದ ಮ್ಯಾಕ್ಸಿಮ್ ಅವರಿದ್ದಾರೆ. ಸರ್, ಹೇಗಿತ್ತು ನಿಮ್ಮ ಒಂದು ಸಿನಿಮಾ, ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು, ಚೆನ್ನಾಗಿ ಮೂಡಿ ಬಂದಿದೆ. ನಾವು ನಮ್ಮ ಎಲ್ರಿಗೆ ಆಡಿಯನ್ಸಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಬನ್ನಿ ಸಿನಿಮಾ ನೋಡಿ. ನೀವು ನೋಡಿದರೆ ಮಾತ್ರ ನಾವು ಗೆಲ್ತೇವೆ.
ಬಂದು ನೋಡಿ, ನೀವು ಒಳ್ಳೆಯದಾದರೆ ಹೊರಗೆ ಕೂಡ ಹೇಳಿ ಬಂದು ನಮಗೆ ಗೆಲ್ಲಿಸಿ ಕೊಡಿ ಅಂತ ನಮ್ಮದು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೆ. ಖಂಡಿತವಾಗ್ಲೂ ಸರ್, ಒಳ್ಳೆ ಸಿನಿಮಾಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ. ಆಲ್ ದ ಬೆಸ್ಟ್ ನಿಮಗೂ ಕೂಡ. ಎಸ್, ಇವತ್ತು ರಿಲೀಸ್ ಆದಂತಹ ಎನ್ನ ಮಾತ್ರ ಸಿನಿಮಾಕ್ಕೆ ಯಾವ ರೀತಿಯ ರೆಸ್ಪಾನ್ಸನ್ನು ಪ್ರೇಕ್ಷಕರು ನೀಡಿದ್ರು ಅನ್ನೋದನ್ನು ನೀವು ಕೇಳಿದ್ರಿ. ಎಸ್, ಅಫ್ಕೋರ್ಸ್ ಒಂದು ರೀತಿ ಲವ್ ಸ್ಟೋರಿ ಇರುವಂತಹ ಸಿನಿಮಾ ಒಳ್ಳೆಯ ದಿನ ಅಂದರೆ ಪ್ರೇಮಿಗಳ ದಿನ ಅಂತ ಏನು ಫೆಬ್ರವರಿ 14 ಅನ್ನು ಕರಿತೀವಿ, ಅವತ್ತೇ ರಿಲೀಸ್ ಆಗಿದೆ. ಜನರು ಕೂಡ ಒಳ್ಳೆ ರೀತಿಯ ರೆಸ್ಪಾನ್ಸನ್ನು ಹೇಳ್ತಾ ಇದ್ದಾರೆ. ಸಿಂಗಲ್ ಆಗಿ ಬಂದ್ರೂ ಒಳ್ಳೆಯದು, ಅಥವಾ ಕಪಲ್ ಆಗಿ ಬಂದರೂ ಕೂಡ ಒಂದು ಒಳ್ಳೆಯ ಫೀಲ್ ಕೊಡುವಂಥ ಸಿನಿಮಾ ಅಂತ ಹೇಳಿದರು. ಬನ್ನಿ ನೀವು ಕೂಡ ಒಂದು ಹೊಸಬರ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪವಿತ್ರ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7.